ತುಳುನಾಡಿನ ಅಭಿವೃದ್ಧಿಯಲ್ಲಿ ತುಳುನಾಡಿನ ಯುವಜನರಿಗೆ ದೊಡ್ಡ ಪಾಲು ಉದ್ಯೋಗ ಸೃಷ್ಟಿಸಿ ಸ್ಥಳೀಯರಿಗೆ ಆದ್ಯತೆಯನ್ನ ನೀಡಿ ಎಂಬ ಘೋಷಣೆಯಲ್ಲಿ ಹರೇಕಳ ಗ್ರಾಮದಲ್ಲಿ ಯುವಜನರ ಸಮಾವೇಶ ನಡೆಯಿತು. ಸಮಾವೇಶದ ಉದ್ಘಾಟನೆಯನ್ನ ಮಾಡಿ ಮಾತನಾಡಿದ ಮಾಜಿ ಡಿವೈಎಫ್ಐ ರಾಜ್ಯಾಧ್ಯಕ್ಷರಾದ ಸುನಿಲ್ ಕುಮಾರ್ ಬಚಾಲ್ ಅವರು ಯುವಜನತೆಯನ್ನ ಗಂಭೀರವಾಗಿ ಕಾಡುತ್ತಿರುವ ನಿರುದ್ಯೋಗದ ಸಮಸ್ಯೆಯ ವಿರುದ್ಧ ಉದ್ಯೋಗದ ಹಕ್ಕಿಗಾಗಿ ಯುವಕರು ಹೋರಾಟ ನಡೆಸಬೇಕು ಎಂದು ಕರೆ ನೀಡಿದರು. ಸಭೆಯಲ್ಲಿ ಪ್ರಮುಖ ಭಾಷಣವನ್ನ ಡಿವೈಎಫ್ಐ ಜಿಲ್ಲಾಧ್ಯಕ್ಷರಾದ ಬಿಕೆ ಇಮ್ತಿಯಾಜ್ ಅವರು ಮಾಡಿದ್ರು. ಅಂತ ಯುವಕರನ್ನ ಸರಿಯಾದ ದಾರಿಯಲ್ಲಿ ಮುನ್ನಡೆಸಲಿಕ್ಕೆ ನಮಗೆ ಸಾಧ್ಯತೆ ಆಗಬೇಕು, ಅವರಿಗೆ ಉದ್ಯೋಗ ಕೊಡಲಿಕ್ಕೆ ಸಾಧ್ಯತೆ ಆಗಬೇಕು. ಆದ್ರೆ ಆಗ್ತಾ ಇದೆಯಾ? ಇವತ್ತು ನಿರುದ್ಯೋಗ ಸಮಸ್ಯೆ ಬರೀ ದೊಡ್ಡ ರೀತಿಯಾಗಿ ಯುವ ಜನರನ್ನ ಕಾಡ್ತಾ ಇದೆ. ದೇಶ ಕಟ್ಟಬೇಕಾದಂತಹ ಯುವ ಜನತೆ ದೇಶವನ್ನ ಒಡೆಯತಕ್ಕಂತ ಕಾರ್ಯದಲ್ಲಿ ಇವತ್ತು ನಿರತರಾಗಿದ್ದಾರೆ. ಇವತ್ತು ದೇಶವನ್ನು ಒಡೆಯತಕ್ಕಂತ ವಿಚಿತ್ರಕಾರಿ ಶಕ್ತಿಗಳ ಕೈಯ ಕೆಳಗಡೆ ಯಾರಿರೋದು, ಭಯೋತ್ಪಾದನಾ ಕೃತ್ಯದ ಕೆಳಗಡೆ ಯಾರಿರೋದು, ಅಥವಾ ಸಮಾಜ ದ್ರೋಹಿ ಕೆಲಸ ಕಾರ್ಯಗಳಲ್ಲಿ ಇರೋದು ಯಾರು? ನಮ್ಮ ದೇಶದ ಯುವ ಜನರನ್ನ ದಾರಿ ತಪ್ಪಿಸಿ ದೇಶ ಒಡೆಯತಕ್ಕಂತ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದು ನಮ್ಮ ಆಳುವ ವರ್ಗ ಬಹಳ ವ್ಯವಸ್ಥಿತವಾಗಿ ಯುವ ಜನರನ್ನ ಒಂದು ಭ್ರಮಾಲೋಕದಲ್ಲಿ ತೇಲಾಡಿಸಿ ಅವರನ್ನ ದಾರಿ ತಪ್ಪಿಸಿ ಇವತ್ತು ಸಮಾಜವನ್ನ ಅಧೋಗತಿಗೆ ಕೊಂಡೋಗ್ತಕ್ಕಂಥ ಕೆಲಸ ಕಾರ್ಯಗಳು ಆಗ್ತಾ ಇದೆ. ನಾವು ಹೇಳುವಂತ ಈ ಸಮಾಜ ಸರಿಯಾದ ದಾರಿಯಲ್ಲಿ ಮುನ್ನಡೆಯಬೇಕಾದ್ರೆ ಯುವ ಜನತೆ ಅವರಿಗೆ ಅವರ ಒಂದು ಆಲೋಚನಾ ವಿಧಾನ ಏನಿದೆ ಅದು ಬದಲಾಗಬೇಕಾಗಿದೆ. ಯುವ ಜನರು ಸಮಾಜಮುಖಿಯಾಗಿ ಯೋಚನೆ ಮಾಡಬೇಕು. ಸಮಾಜದ ಉನ್ನತಿಗಾಗಿ ಬೇಕಾದ್ರೆ ಅವರಿಗೆ ಉದ್ಯೋಗ ಬೇಕು. ಆ ಉದ್ಯೋಗ ಕೂಡ ಒಂದು ಚಳುವಳಿ ಇಡೀ ದೇಶದ ಒಳಗಡೆ ಬರಬೇಕು. ಸರ್ಕಾರದ ಜವಾಬ್ದಾರಿಯನ್ನು ನಾನು ಹೇಳಿದೆ, ಅದು ಏನಾಗ. ಈ ಸಂದರ್ಭದಲ್ಲಿ ಡಿವೈಎಫ್ಐ ಜಿಲ್ಲಾ ಉಪಾಧ್ಯಕ್ಷರಾದ ಡಾಕ್ಟರ್ ಜೀವನ್ ರಾಜ್ ಗುತ್ತರ್, ಉಳ್ಳಾಲ ವಲಯದ ಅಧ್ಯಕ್ಷರಾದ ರಫೀಕ್ ಹರೇಕಳ, ಡಿವೈಎಫ್ಐ ಉಳ್ಳಾಲ ವಲಯದ ಕಾರ್ಯದರ್ಶಿ ಸುನಿಲ್ ತೇವ್ಲಾ, ಉಳ್ಳಾಲ ವಲಯ ಮುಖಂಡರಾದ ರಜಾಕ್ ಮೊಂಟೆಪದವು, ರಜಾಕ್ ಮುಡಿಪು, ಅಶ್ರಫ್ ಹರೇಕಳ ಮೊದಲಾದವರು ಉಪಸ್ಥಿತರಿದ್ದರು.